ಕರ್ನಾಟಕದಲ್ಲಿ ದ್ವೇಷದ ರಾಜಕಾರಣ ನಡೆಯುತ್ತಿದೆ. ಪಕ್ಷದ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನು ಹಾಕಲಾಗ್ತಿದೆ. ರಾಷ್ಟ್ರೀಯ ಚಿಂತನೆಯುಳ್ಳ ಹಿಂದೂ ಕಾರ್ಯಕರ್ತರ ಮೇಲೂ ಕೇಸ್ ಹಾಕಲಾಗ್ತಿದೆ ಎಂದು ಮಂಗಳೂರಿನ ಸುದ್ದಿಗೋಷ್ಠಿಯಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಬಡ ಕೃಷಿಕನ ಮನೆ ತೆರವು ಮಾಡಿದಾಗ ಹರೀಶ್ ಪೂಂಜ ತಡೆದಿದ್ರು. ಈ ಸಂದರ್ಭ ವಿಧಾನ ಪರಿಷತ್ ಪ್ರತಾಪ್ ಸಿಂಹ ನಾಯಕರನ್ನ ಅಧಿಕಾರಿಗಳು ದೂಡಿದ್ದಾರೆ. ಆಗ ಶಾಸಕ ಹರೀಶ್ ಪೂಂಜ ಮೇಲೆ ಕೇಸ್ಗಳನ್ನು ಹಾಕಿದ್ದಾರೆ. ಪೊಲೀಸ್ ಇಲಾಖೆಯ ಮೂಲಕ ಸರ್ಕಾರ ಎಫ್ಐಆರ್ ಅನ್ನು ದಾಖಲಿಸಿದೆ. ಸರ್ಕಾರ ರೈತ ವಿರೋಧಿ ನೀತಿಯನ್ನ ತೋರುತ್ತಿದೆ. ಸರ್ಕಾರದ ಕ್ರಮದ ಬಗ್ಗೆ ಬಿಜೆಪಿ ಉಗ್ರ ಹೋರಾಟವನ್ನ ಮಾಡಲಿದೆ. ಸಿಎಂ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಮೇಲೆ ರಾಷ್ಟ್ರಭಕ್ತರ ಮೇಲೆ ಕೇಸ್ಗಳು ಜಾಸ್ತಿ ಆಗ್ತಿದೆ. ಆದರೆ ರಾಷ್ಟ್ರ ವಿರೋಧಿಗಳ ಮೇಲೆ ಒಂದೂ ಕೇಸ್ ದಾಖಲಾಗ್ತಿಲ್ಲ ಎಂದು ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ನ ಒಳಗೆ ಆಂತರಿಕ ಜಗಳವಾಗ್ತಿದೆ. 3 ತಂಡಗಳು ಕಾಂಗ್ರೆಸ್ ಒಳಗೆ ಗಲಾಟೆ ಮಾಡ್ತಿದ್ದಾರೆ. ಕಾಂಗ್ರೆಸ್ನ ಆಂತರಿಕ ಜಗಳದಿಂದಲೇ ಸರ್ಕಾರ ಬಿದ್ದು ಹೋಗುತ್ತದೆ ಎಂದಿದ್ದಾರೆ. ಸಿದ್ದರಾಮಯ್ಯನವರ ತಂಡ, ಡಿ.ಕೆ. ಶಿವಕುಮಾರ್ ತಂಡ, ಮೂರನೇದು ಸತೀಶ್ ಜಾರಕಿಹೊಳಿ ತಂಡ. ಸದ್ಯದಲ್ಲೇ ಈ 3 ತಂಡಗಳು ಯಾವ ತಂಡ ಹೊರಗೆ ಬರ್ತದೆ ಅನ್ನತಕ್ಕಂಥ ಸಂಶಯಗಳು ಕಾಡ್ತಾ ಇದೆ. ಇದರ ಪರಿಣಾಮ ನಿನ್ನೆ ಡಿನ್ನರ್ ಕೂಟ ಆಗಿದೆ. ಹೊರಗೆ ಇಟ್ಟು ಡಿನ್ನರ್ ಕೂಟಗಳು ಪ್ರಾರಂಭ ಆಗಿದ್ದಾವೆ. ಇನ್ನು ಕೆಲವೇ ದಿನಗಳಲ್ಲಿ ರಿಸಾರ್ಟ್ ರಾಜಕಾರಣ ಪ್ರಾರಂಭ ಆಗ್ತಿದೆ. ಇದನ್ನು ಡೈವರ್ಟ್ ಮಾಡಲಿಕ್ಕೆ ಈ ಹೇಳಿಕೆಗಳನ್ನು ಓಡಿಸ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಕೈ ಹಾಕಬೇಕು ಅಂತ ರಾಷ್ಟ್ರೀಯ ಚಿಂತನೆಯ ಕಾರ್ಯ ಮಾಡ್ತಕ್ಕಂಥವರಿಗೆ ಕರೆದು ಕೇಸುಗಳನ್ನು ಹಾಕತಕ್ಕಂಥದ್ದು, ಹಿಂದುತ್ವದ ಕಾರ್ಯ ಮಾಡ್ತಕ್ಕಂಥವ್ರ ಮೇಲೆ ಕೇಸ್ ದಾಖಲು ಮಾಡ್ತಕ್ಕಂಥದ್ದು ಒಂದು ಕಡೆಯಿಂದ ನಡೀತಾ ಇದೆ. ಅದರ ಮಧ್ಯೆ ಕ್ರಿಯಾಶೀಲರಾಗಿರ್ತಕ್ಕಂತಹ ಜನಪ್ರತಿನಿಧಿಗಳ ಮೇಲೂ ಕೇಸು ದಾಖಲು ಮಾಡಿ ಅವರ ಹಕ್ಕುಗಳಿಗೂ ಒಂದು ರೀತಿಯ ದಿಗ್ಬಂಧನ ಹಾಕತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದರ ಪರಿಣಾಮ ನಮ್ಮ ಜಿಲ್ಲೆಯಲ್ಲೂ ನಡೆದಿದೆ. ಇತ್ತೀಚಿನ ಘಟನೆಗಳನ್ನು ನೀವು ನೋಡಿದ್ರಿ. ಕೋಲಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಸಭೆಗೆ ಹೋಗಿರ್ತಕ್ಕಂಥ ಒಬ್ಬ ಲೋಕಸಭಾ ಸದಸ್ಯರನ್ನೇ SP ಅವರು ದೈಹಿಕವಾಗಿ ದೂಡಿ ಹೊರಗೆ ಹಾಕುವಂಥ ಕೆಲಸವನ್ನು ಮಾಡಿದರು. ಒಬ್ಬ ಲೋಕಸಭಾ ಸದಸ್ಯನ ಮೇಲೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆಯ ದಬ್ಬಾಳಿಕೆ ವಿರುದ್ಧ, ಸಾಮಾನ್ಯ ಜನರಿಗೆ ಆಗಿರುವಂತಹ ಅನ್ಯಾಯದ ವಿರುದ್ಧ, ರೈತಾಪಿ ವರ್ಗದ ಮೇಲೆ ಮಾಡಿರ್ತಕ್ಕಂತಹ